ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಕುದ್ಮಲ್ ರಂಗರಾವ್ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ನಂದಿಗುಡ್ಡಿಯ ಕುದ್ಮಲ್ ರಂಗರಾಯರ ಸಮಾಧಿ ಸ್ಥಳಕ್ಕೆ ಸಂಬಂಧಿಸಿದ ಜಮೀನಿನ ಗೊಂದಲ ನಿವಾರಿಸಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದು. 1 ತಿಂಗಳೊಳಗಡೆ ಇದಕ್ಕೆ ಶಿಲಾನ್ಯಾಸ ನೆರವೇರಿಸಲಾಗುವುದೆಂದು ಹೇಳಿದರು. ಹಾಗಾಗಿ ಕುದ್ಮಲ್ ರಂಗರಾಯರ ಬಗ್ಗೆ ವಿದ್ಯಾರ್ಥಿಗಳು ವಿಶೇಷವಾದ ಮಾಹಿತಿಗಳನ್ನು ಕೊಟ್ಟಾಗ ಎಲ್ಲೋ ಒಂದು ಕಡೆ ನಾವು ಮಂಗಳೂರಿನಲ್ಲಿದ್ದು ಇಷ್ಟು ಪುಣ್ಯವಂತರು ಇಷ್ಟು ಭಾಗ್ಯವಂತರಾಗಿ ಈ ವಾತಾವರಣಗಳನ್ನು ಕಂಡಾಗ ಅಲ್ಲಿಯ ಪರಿಸ್ಥಿತಿಗಳನ್ನ ಈಗಾಗಲೇ ಮಗದರು ಹೇಳಿದರು ಕಂಡಾಗ ಅದನ್ನು ಕೂಡ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಜನರಿಗೆ ಒಂದು ಪ್ರೇರಣಾದಾಯಕವಾದ ಸ್ಥಳವನ್ನು ಮಾಡಬೇಕು ಅಂತ ಹೇಳುವಂಥ ಚಿಂತನೆ ನನಗಿರಬಹುದು. ಈ ಹಿಂದೆ ಮೇಯರ್ ಆಗಿ ಸೇವೆಯನ್ನು ಸಲ್ಲಿಸಿದಂಥ ದಿವಾಕರ್ ಅವರಿರ್ಬೋದು, ಪ್ರೇಮಾನಂದ್ ಶೆಟ್ಟಿ ಅವರು, ಶೈಲೇಶ್, ನಾವೆಲ್ಲ ಚಿಂತನೆ ಮಾಡಿ ಮುಂದಿನ ದಿನಗಳಲ್ಲಿ ಬಹಳ ಯಶಸ್ವಿಯಾದ ಆ ಸಮಾಧಿಯ ಪರಿಸರವನ್ನು ಅಭಿವೃದ್ಧಿ ಮಾಡುವುದರಷ್ಟೇ ಅಲ್ಲಿ ಜಾಗದ ಸಮಸ್ಯೆ ಇತ್ತು. ಸರ್ಕಾರದ ಜಾಗ ಮತ್ತು ಇನ್ನಿತರ ಜಾಗದ ಬಹಳಷ್ಟು ದೊಡ್ಡ ಗೊಂದಲಗಳಿದ್ದದನ್ನು ಸರಿಪಡಿಸಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಟ್ಟಂತ ವಿಶೇಷ ಅನುದಾನ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ 3 ಕೋಟಿ ರೂಪಾಯಿಯಲ್ಲಿ ಆ ಸಮಾಧಿಯ ಪರಿಸರ ಮತ್ತು ಒಂದು ಭವ್ಯವಾದ ಪ್ರವಾಸಿ ತಾಣವನ್ನು ಮಾಡಲಿಕ್ಕೆ ಈಗಾಗಲೇ ರೂಪರೇಖೆಯನ್ನು ಹಾಕಿ ನನ್ನ ಕಾರಣದಲ್ಲಿ 1 ತಿಂಗಳೊಳಗಡೆ ನಾವು ಗುದ್ದಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೂಡ ಮಾಡಿ. ಇನ್ನು ಅಧ್ಯಕ್ಷತೆ ವಹಿಸಿದ್ದ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಮಾತನಾಡಿ ರಂಗರಾಯರು ನೀಡಿದ ಕೊಡುಗೆ ಮಂಗಳೂರು ವ್ಯಾಪ್ತಿಯಲ್ಲಿ ನಮ್ಮ ಕಣ್ಣ ಮುಂದಿದೆ. ಅವರು ಕಟ್ಟಿಸಿದ ಬಡಾವಣೆಗಳು, ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್ಗಳು ನಗರದಲ್ಲಿದ್ದು ಬಿಸಿಯೂಟ ಪರಿಕಲ್ಪನೆಗೆ ವೃತ್ತಿಪರ ಕೋರ್ಸ್ ಇಂದಿಗೂ ಪ್ರಸ್ತುತವಾಗಿದೆ. ಅವರ ಜೀವನ ಬಿಂಬಿಸುವ ಚಿತ್ರಗಳನ್ನು ಪುರಭವನದ ಆವರಣದಲ್ಲಿ ಪ್ರದರ್ಶಿಸಲಾಗುವುದೆಂದು ಹೇಳಿದರು. ಅವರು ಮಾಡಿದಂತಹ ಬಹಳ ವ್ಯವಸ್ಥಿತವಾದ ಆ ಕಾಲದಲ್ಲಿ ಶತಮಾನದ ಹಿಂದೆ ಮಾಡಿದಂತಹ ಬಡಾವಣೆಗಳು ಬಹಳ ಸುಂದರವಾದಂತಹ ಬಡಾವಣೆಗಳು ಅವರು ಮಾಡಿದವರು. ಈಗಲೂ ಕೂಡ ಅಲ್ಲಿ ಎಲ್ಲ ಮೂಲ ಸೌಕರ್ಯಗಳನ್ನು ಹೊಂದಿರುವಂತಹ ಬಡಾವಣೆಗಳು ಮಾಡಿದಂಥವರು ಸ್ಥಾಪನೆ ಮಾಡಿದಂತಹ ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್ಗಳು. ಈಗಾಗಲೇ ನಮ್ಮ ಮದಗರವರು ಇವರು ನಮ್ಮ ಶಿವಕುಮಾರ್ ಅವರು ಹೇಳಿದರು ಆ ಸಮಯದಲ್ಲಿ ಅವರ ಕಲ್ಪನೆ ಬಿಸಿಯೂಟದಂತಹ ಒಂದು ಮಕ್ಕಳಿಗೆ ಮಧ್ಯಾಹ್ನದ ಒಂದು ಊಟ ಕೊಡುವಂತ ಕಲ್ಪನೆ, ಅದರ ಜೊತೆಗೆ ವೃತ್ತಿಪರ ಕೋರ್ಸುಗಳನ್ನು ಆ ಸಮಯದಲ್ಲಿ ಅವರು ಸ್ಥಾಪನೆ ಮಾಡಿರುವಂಥದ್ದು. ಅಂದ್ರೆ ಎಲ್ಲಿಯೂ ಕೂಡ ಅವರು ಹೋರಾಟದ ಮುಖಾಂತರ, ಭಾಷಣದ ಮುಖಾಂತರ ಸಮಾಜದಲ್ಲಿ ಬದಲಾವಣೆ ತರಲಿಲ್ಲ. ಕಾರ್ಯರೂಪಕ್ಕೆ ಈ ರೀತಿಯಾದಂತಹ ಪರಿಶಿಷ್ಟ ಜಾತಿ ಪಂಗಡದವರು ಇರ್ಬೋದು, ಈ ಸಮಾಜದಲ್ಲಿ ನೊಂದ ಅಂತ ಒಂದು ವ್ಯಕ್ತಿಗಳಿಗೆ ಅವರು ಆ ಸಮಯದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವ ಮೂಲಕ ಅವರು ಕ್ರಾಂತಿಕಾರಿಯಾದಂತಹ ಬದಲಾವಣೆ ತಂದಂತಹ ಒಬ್ಬ ಮಹಾನ್ ಚೇತನ ಹೇಳಿದ್ರೆ ಅವರು ಕುದ್ಮಲ್ ರಂಗರಾಯರು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೂಡ ನಮ್ಮ ಶಶಿಧರ್ ಹೆಗಡೆ ಅವರು ಪ್ರಸ್ತಾಪನೆ ಮಾಡುವ ಮೂಲಕ ನಮ್ಮ ಕುದ್ಮಲ್ ಪುರಭವನಕ್ಕೆ ಕುದ್ಮಲ್ ರಂಗರಾಯರು ಹೇಳಿ ನಾವು ನಾಮಕರಣವನ್ನ ಮಾಡಿದ್ದೇವೆ, ಮರುನಾಮಕರಣ ಮಾಡಿ ಎಲ್ಲ ಸದಸ್ಯರುಗಳು ನಾವೆಲ್ಲರೂ ಕೂಡ ಅದಕ್ಕೆ ಸಹಮತವನ್ನ ನೀಡಿ ಅದನ್ನು ನಾವು ಮಾಡಿರುವಂಥದ್ದು. ಅಂದ್ರೆ ಈಗಾಗಲೇ ನಮ್ಮ ಪಾಲಿಕೆಯ ಅಂಗವಿಕಲ ನಿಧಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕಲ್ಯಾಣ ಕಾರ್ಯಕ್ರಮದಡಿ ಸುಮಾರು 50 ಮಂದಿ ಫಲಾನುಭವಿಗಳಿಗೆ ವೈದ್ಯಕೀಯ ವೆಚ್ಚ, ಮನೆ ದುರಸ್ತಿ, ಮನೆ ನಿರ್ಮಾಣ ಸಹಾಯಧನ, ವಿದ್ಯಾ ಪ್ರೋತ್ಸಾಹಧನ, ಸ್ವ ಉದ್ಯೋಗ ಸಹಾಯಧನವಾಗಿ 26.88 ಲಕ್ಷ ರೂಪಾಯಿ ಮೊತ್ತದ ವಿವಿಧ ಸವಲತ್ತು ವಿತರಿಸಲಾಯಿತು. ಇದೇ ವೇಳೆ ಅಖಿಲ ಭಾರತ ಮುಂಡಾಲ ಯುವ ವೇದಿಕೆಯ ಪದಾಧಿಕಾರಿಗಳು ಪುರಭವನದಲ್ಲಿ ಅಳವಡಿಸುವ ಉದ್ದೇಶದಿಂದ ಕುದ್ಮಲ್ ರಂಗರಾಯರ ಭಾವಚಿತ್ರ ಮೇಯರ್ಗೆ ಹಸ್ತಾಂತರಿಸಿದ್ರು. ಈ ವೇಳೆ ಪಾಲಿಕೆಯ ಆಯುಕ್ತ ಅಕ್ಷಯ್ ಶ್ರೀಧರ್, ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು, ಮಂಗಳೂರು ಫಿಶರೀಸ್ ಕಾಲೇಜಿನ ಡೀನ್ ಡಾ ಶಿವಕುಮಾರ್ ಮಗದ, ಮೂಡಾ ಅಧ್ಯಕ್ಷ ರವಿಶಂಕರ್ ಮಿಚರ್, ಉಪಮೇಯರ್ ಸುಮಂಗಲ ರಾವ್, ಮಾಜಿ ಮೇಯರ್ಗಳಾದ ಶಶಿಧರ್ ಹೆಗ್ಡೆ, ಭಾಸ್ಕರ್ ಕೆ, ದಿವಾಕರ್ ಪಾಂಡೇಶ್ವರ್, ಪಾಲಿಕೆಯ ಸದಸ್ಯರಾದ ಲೀಲಾವತಿ ಪ್ರಕಾಶ್, ಸುಮಿತ್ರಾ, ಶಕಿಲಾ ಕಾವಾ, ಕಿರಣ್ ಕುಮಾರ್, ಭರತ್ ಕುಮಾರ್, ರೂಪಶ್ರೀ ಪೂಜಾರಿ, ಶೈಲೇಶ್ ಶೆಟ್ಟಿ, ಮನೋಜ್ ಕುಮಾರ್, ಮನೋಹರ್ ಕದ್ರೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.